ನಮಸ್ಕಾರ ಎಲ್ರಿಗೂ. ನಮ್ಮ ನಾಡಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ದೇವರುಗಳನ್ನು ಪೂಜಿಸುವಂತೆ ನಮ್ಮ ಕರಾವಳಿ ಭಾಗದಲ್ಲಿ ದೈವಾರಾಧನೆಯನ್ನು ಮಾಡುವಂಥ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಿನ ಜನರು ಅಷ್ಟೇ ನಿಯಮ ನಿಷ್ಠೆಗಳಿಂದ ದೈವಾರಾಧನೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇಲ್ಲಿನ ಬೇರೆ ಬೇರೆ ದೈವಗಳು ಏನಿವೆ ಆ ದೈವಾರಾಧನೆಯನ್ನು ತುಂಬ ನಿಯಮ ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಕಾಂತಾರ ಸಿನಿಮಾ ಬಂದ ಮೇಲೆ ದೈವಾರಾಧನೆಯ ಪ್ರಾಮುಖ್ಯತೆ ಇನ್ನಷ್ಟು ಪ್ರಚಾರ ಆಯಿತು. ಕೆಲ ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಕೊರಗಜ್ಜನ ದೈವಸ್ಥಾನವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಿದ್ದ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಯಾಕಂದರೆ ಇದು ಸಾಕಷ್ಟು ವಿವಾದಗಳಿಂದ ಒಂದಷ್ಟು ವಿವಾದ ಕೂಡ ಆಗಿತ್ತು. ಆದರೆ ಯಾವಾಗ ಕಾಂತಾರ ಸಿನಿಮಾ ಬರುವ ಮುಂಚೆನೇ ಮೈಸೂರಿನಲ್ಲಿ ಕೊರಗಜ್ಜ ದೈವ ಸ್ಥಾಪನೆ ಮಾಡಿ ಪೂಜೆ ಮಾಡಲು ಶುರು ಮಾಡಿದ್ದರು. ಆದರೆ ಕಾಂತಾರ ಸಿನಿಮಾ ಯಾವಾಗ ಹಿಟ್ಟಾಯಿತೋ ಆವಾಗ ಈ ಮೈಸೂರು ಕೊರಗಜ್ಜ ದೈವಸ್ಥಾನ ತುಂಬ ದೊಡ್ಡದಾಗಿ ಪ್ರಚಾರ ಆಯಿತು. ದೈವಾರಾಧನೆಯನ್ನು ನಂಬುತ್ತಿದ್ದ ರಾಜ್ಯದ ನಾನಾ ಮೂಲೆಗಳಿಂದ ಜನರು ಬರಲು ಶುರು ಮಾಡಿದ್ದರು. ಮಂಗಳೂರಿನ ಮೂಲ ಸ್ಥಾನಕ್ಕೆ ಹೋಗಲು ದೂರ ಆಗುತ್ತದೆ ಎಂದು ಜನರು ಮೈಸೂರಿಗೆ ಹೋಗಿ ಪೂಜೆ ಮಾಡ್ತಾ ಇದ್ರು. ಇಷ್ಟೇ ಅಲ್ಲ, ಅವತ್ತು ಮಂಗಳೂರಿನವರು ಎಚ್ಚರಿಕೆ ನೀಡಿದ್ದರು, ಮನವಿಯನ್ನು ಕೂಡ ಮಾಡಿದ್ದರು. ಕೊರಗಜ್ಜನ ಕಾರ್ಮಿಕದ ಬಗ್ಗೆ ಸಾಕಷ್ಟು ತಿಳಿ ಹೇಳಿದ್ದರು. ಕೊರಗಜ್ಜನ ಕಾರ್ಮಿಕದ ಬಗ್ಗೆ ಅಷ್ಟು ತಿಳಿ ಹೇಳಿದ್ದರು ಆ ಮೈಸೂರಿನ ದೈವಸ್ಥಾನವನ್ನು ಅವತ್ತು ನಿಲ್ಲಿಸಿರಲಿಲ್ಲ. ಆದರೆ ಇವತ್ತು ನೆಲಸಮ ಮಾಡುವ ಹಂತಕ್ಕೆ ತಲುಪಿದೆ. ಮಂಗಳೂರಿನವರು ಅವತ್ತೇ ಈ ವಿಚಾರದ ಬಗ್ಗೆ ತುಂಬ ಮಾತಾಡಿದ್ದಾರೆ. ಕೊರಗಜ್ಜನ ಕಾರ್ಮಿಕದ ಬಗ್ಗೆ ತಿಳಿ ಹೇಳಿದ್ದಾರೆ. ದಯವಿಟ್ಟು ಕೊರಗಜ್ಜನ ದೈವಸ್ಥಾನ ಸ್ಥಾಪನೆ ಮಾಡಬೇಡಿ, ನಿಮಗೆ ಯಾವತ್ತೂ ಒಳ್ಳೆಯದಾಗಲ್ಲ. ಕೊರಗಜ್ಜ ಇಲ್ಲಿ ಬಿಟ್ಟು ಗಟ್ಟೆ ಏರಿ ನೆಲೆ ನಿಲ್ಲಲು ಸಾಧ್ಯವೇ ಇಲ್ಲ. ಇದರಿಂದ ನೀವೇ ತುಂಬ ಅಪಾಯವನ್ನು ಎದುರಿಸುತ್ತೀರಾ, ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಾ ಎಂದು ಸಾಕಷ್ಟು ರೀತಿಯಾಗಿ ಕೇಳಿಕೊಂಡಿದ್ದರು. 1 ವರ್ಷದ ಹಿಂದೆ ನನ್ನ ಚಾನೆಲ್ನಲ್ಲೂ ಕೂಡ ನಾನು ಇದರ ಬಗ್ಗೆ ಮಾತಾಡಿದೆ. ಆದರೆ ಇದ್ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ಮೈಸೂರಿನಲ್ಲಿ ಏನು ಸ್ಥಾಪನೆ ಮಾಡಿದ್ದರೂ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗುತ್ತಿದ್ದರು. ಜನ ಕೂಡ ಜನ ಮರಳೋ ಜಾತ್ರೆ ಮರಳೋ ಎನ್ನುವ ರೀತಿಯಲ್ಲಿ ತುಂಬಾ ಜನ ಬರುತ್ತಿದ್ದರು. ಇದು ಒಂದು ರೀತಿ ಬಿಸ್ನೆಸ್ ಅನ್ನೋ ರೀತಿ ಮಾಡಿದ್ದರು. ಅಲ್ಲಿ ಏನು ಕೊರಗಜ್ಜನಿಗೆ ವಸ್ತುಗಳನ್ನು ಸಮರ್ಪಣೆ ಮಾಡುತ್ತಿದ್ದರು ಅದನ್ನು ಮತ್ತೆ ಸ್ಟಾಲ್ಗಳಿಗೆ ಕೊಟ್ಟು ಮತ್ತೆ ಅದನ್ನು ಮಾರಾಟ ಮಾಡುತ್ತಿದ್ದರು. ಹೀಗೆ ಸಾಕಷ್ಟು ಬೇರೆ ಬೇರೆ ರೀತಿ ಬಿಸ್ನೆಸ್ ಕೂಡ ಅಲ್ಲಿ ನಡೆಯುತ್ತಿತ್ತು. ಇದು ತುಂಬ ಜನರಿಗೆ ಬೇಸರವನ್ನು ತರಿಸುವ ಮಟ್ಟಿಗೆ ಅಲ್ಲಿ ಬಿಸ್ನೆಸ್ ನಡೆಯುತ್ತಿತ್ತು. ನೀವು ನಂಬ್ತಿರೋ ಬಿಡ್ತಿರೋ ಜಾತ್ರೆ ರೀತಿಯಲ್ಲಿ ಸಾಕಷ್ಟು ಜನ ಬರುತ್ತಿದ್ದರು. ಇಷ್ಟೇ ಅಲ್ಲದೆ ಪಕ್ಕದಲ್ಲಿ ಇನ್ಯಾರು ಗುಳಿಗ ದೈವಸ್ಥಾನವನ್ನು ಕೂಡ ಸ್ಥಾಪನೆ ಮಾಡಿದ್ದರು. ಆದರೆ ಈಗ ಮೈಸೂರಿನಲ್ಲಿ ಕೊರಗಜ್ಜನ ದೈವಸ್ಥಾನ ಸಂಪೂರ್ಣ ನೆಲಸಮ ಆಗಿದೆ. ಸರ್ಕಾರದ ಆದೇಶದ ಮೇರೆಗೆ ಕಾರ್ಯಾಚರಣೆ ನಡೆಸಿದೆ. JCB ಮೂಲಕ ಆ ದೈವಸ್ಥಾನವನ್ನು ಸಂಪೂರ್ಣವಾಗಿ ನೆಲಸಮ ಮಾಡುತ್ತಿದ್ದಾರೆ. ಕಾರಣ ಏನೆಂದರೆ ಆ ಜಾಗ ಏನಿದೆ ಅಲ್ಲಿ ತುಂಬ ಮನಸ್ತಾಪ ಬರಲು ಶುರುವಾಯಿತು. ಯಾವಾಗ ಅಲ್ಲಿನ ದೈವಸ್ಥಾನದಿಂದ ತುಂಬ ಬರಲು ಶುರುವಾಯಿತು ಆ ಕುಟುಂಬದಲ್ಲೇ ಒಡಕುಗಳು ಶುರುವಾಯಿತು. ಜೊತೆಗೆ ಅದಕ್ಕಾಗಿ ಸಾಕಷ್ಟು ಜಗಳ, ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವ ಪರಿಸ್ಥಿತಿ ಕೂಡ ಬಂತು. ಈ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ನಡೆಯಿತು. ಆದರೆ ಅದೇ ಆವರಣದಲ್ಲಿ ವಿಷ ಕುಡಿಯುವಂಥ ಘಟನೆ ಕೂಡ ನಡೆದಿದೆ. ಹೀಗೆ ಸಾಕಷ್ಟು ಆಂತರಿಕ ಘಟನೆಗಳು ನಡೆದಿದೆ. ಆದರೆ ಈಗ ಆ ದೈವಸ್ಥಾನ ಸಂಪೂರ್ಣವಾಗಿ ಬೀಗ ಹಾಕಿ JCB ಮೂಲಕ ನೆಲಸಮ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಕಾರಣ ಏನೆಂದರೆ ದೈವಸ್ಥಾನದ ಜಾಗ ಏನಿದೆ ಇದು ಮೈಸೂರಿನ 60ನೇ ಸರ್ವೆ ನಂಬರಿಗಿದ್ದ ಸರ್ಕಾರದ ಜಾಗ ಆಗಿರುತ್ತದೆ. ಗೋಮಾಳದ ಜಾಗ, ಅದನ್ನು ಕೃಷಿ ಮಾಡಲು ಬೇಕಾಗಿ ಮಂಜೂರಾತಿ ಮಾಡಿರುತ್ತಾರೆ. ಆದರೆ ಕೃಷಿ ಮಾಡುವುದನ್ನು ಬಿಟ್ಟು ಈ ರೀತಿ ದೈವಸ್ಥಾನವನ್ನು ಕಟ್ಟಿ ಬಿಸ್ನೆಸ್ ಥರ ಮಾಡಿಕೊಂಡಿದ್ದರು. ಇದು ತುಂಬ ಕಂಪ್ಲೇಂಟ್ ಕೂಡ ಆಗಿದೆ. ನಾವೀಗ ಈ ಮೈಸೂರಿನ ಕೊರಗಜ್ಜ ದೇವಸ್ಥಾನ ಏನಿದೆ ಅದರ ಅಂಡರ್ ರಾಜಕಾಲುವೆ ಕೂಡ ಹೋಗಿದೆ. ಈ ರಾಜಕಾಲುವೆಯನ್ನು ಏನು ನೀರು ಹೋಗಬೇಕಿತ್ತೋ ಅದರ ಮೇಲೆ ಕೊರಗಜ್ಜ ದೇವಸ್ಥಾನವನ್ನು ಕಟ್ಟಿಕೊಳ್ಳುವಂಥದ್ದು ಸಾಬೀತಾಗಿದೆ. ಆದರೆ ಯಾವಾಗ ಈ ರಾಜಕಾಲುವೆಯನ್ನು ಮುಚ್ಚಿ ದೈವಸ್ಥಾನವನ್ನು ಕಟ್ಟಿದ್ದರೋ ಅಲ್ಲಿ ಏನು ನೀರು ಹರಿಯಬೇಕಿತ್ತು ಆ ನೀರು ಅಲ್ಲಿ ಬ್ಲಾಕ್ ಆಗಿ ಅಲ್ಲಿ ಅಶ್ವತ್ಥ ನಗರ ಎಂಬಲ್ಲಿ ನೀರು ತುಂಬಿಕೊಳ್ಳೋಕೆ ಶುರುವಾಗಿತ್ತು. ಪ್ರತಿ ವರ್ಷ ಮಳೆ ಬಂದಾಗಲೂ ಅಲ್ಲಿನ ನಿವಾಸಿಗಳು ತೊಂದರೆಯನ್ನು ಅನುಭವಿಸಲು ಶುರು ಮಾಡಿದ್ದರು. ಆಗ ಅವರೆಲ್ಲ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಆ ಜಾಗದ ಸರ್ವೆಯನ್ನು ಕಳೆದ ವರ್ಷ ಕೂಡ ಮಾಡಿದ್ದರು. ಆದರೆ ಅದು ಸರಿಯಾಗಿಲ್ಲ ಎಂದು ಈ ವರ್ಷ ಕೂಡ ಸರ್ವೆಯನ್ನು ಮಾಡಿ ಈಗ ಆ ಜಾಗ ಏನಿದೆ ಅದು ರಾಜಕಾಲುವೆ ಮೇಲೆ ಹೋಗಿದೆ ಅಂತ ಪ್ರೂವ್ ಆದ ಮೇಲೆ ಆ ದೈವಸ್ಥಾನವನ್ನು ಸಂಪೂರ್ಣವಾಗಿ ಕೆಡವುತ್ತಿದ್ದಾರೆ. ಜೊತೆಗೆ ರಾಜಕಾಲುವೆ ಕೆಲಸ ಕೂಡ ನಡೆಯುತ್ತಿದೆ. ಆಗ ದೈವಸ್ಥಾನದವರು ಆಕ್ಷೇಪಣೆಯನ್ನು ಕೂಡ ಮಾಡಿದ್ದರು. ಆದರೆ ಕಾನೂನಿನ ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತ ಅವರು ಕೂಡ ಬೀಗ ಹಾಕಿದ್ದಾರೆ. ಆದರೆ ಅಲ್ಲಿನ ಅರ್ಚಕ ಏನಿದ್ದಾನೆ ಅವನು ಏನು ಹೇಳ್ತಾನೆ ಅಂದರೆ, ಭಕ್ತರು ಯಾರು ಬೇಜಾರು ಮಾಡ್ಕೋಬೇಡಿ, ಇದನ್ನು ನಾನು ಇನ್ನೊಂದು ಕಡೆ ಸ್ಥಾಪನೆ ಮಾಡ್ತೇನೆ, ಆವಾಗ ತಿಳಿಸ್ತೀನಿ, ಎಲ್ಲರೂ ಬನ್ನಿ ಎಂದು. ಇಷ್ಟು ಆಗಿ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಮನೆಯವರೊಳಗೆ ಮನಸ್ತಾಪನೆ ಆಗಿದೆ. ಹೀಗೆ ಸಾಕಷ್ಟು ಘಟನೆಗಳು ನಡೆದಿದೆ. ಆದರೆ ಇನ್ನೊಂದು ಕಡೆ ಸ್ಥಾಪನೆ
ಸ್ಥಾಪನೆ ಮಾಡುತ್ತೇನೆ ಅಂತ ಹೇಳುತ್ತಿದ್ದಾರೆ. ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡುತ್ತಿದ್ದೇನೆ, ದಯವಿಟ್ಟು ಯಾರು ದೈವದ ಜೊತೆ ಆಡಲು ಹೋಗಬೇಡಿ. ದೈವದ ಕಾರ್ಣಿಕ ಈಗಾಗಲೇ ಗೊತ್ತಾಗಿದೆ, ಆದರೂ ಮತ್ತೆ ಅದೇ ತಪ್ಪನ್ನು ಮಾಡಬೇಡಿ. ಕೊರಗಜ್ಜನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಕೊರಗಜ್ಜನನ್ನು ಪೂಜೆ ಮಾಡಲು ದಯವಿಟ್ಟು ಕುತ್ತಾರಿನ ಮೂಲ ಸ್ಥಾನಕ್ಕೆ ಬನ್ನಿ. ಕೊರಗಜ್ಜ ಇರುವುದು ನಮ್ಮ ತುಳುನಾಡಿನಲ್ಲಿ. ಕೊರಗಜ್ಜನ ಮೇಲೆ ನಂಬಿಕೆ ಇದ್ದವರು ದಯವಿಟ್ಟು ಆದಿಸ್ಥಳಕ್ಕೆ ಬಂದು ಪೂಜೆ ಮಾಡಿಸಿ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಮಸ್ಕಾರ.